ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮ ಹನುಮರ ಪರಮ ಭಕ್ತಿಯ ಪುಣ್ಯಕ್ಷೇತ್ರ ಅಂತ ಹೇಳಿದಾಗ ಅದೆಷ್ಟೋ ಭಕ್ತರಿಗೆ ಪ್ರಥಮವಾಗಿ ನೆನಪಾಗೋದೇ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ. ಇದೀಗ ಹನುಮಗಿರಿಯಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮ ಮನೆ ಮಾಡಿದೆ. ಎಲ್ಲ ರೀತಿಯಾದಂತಹ ಭಕ್ತರು ಕೂಡ ಬಂದು ಭಾಗಿಯಾಗ್ತಾ ಇದ್ದಾರೆ, ಬ್ರಹ್ಮಕಲಶೋತ್ಸವವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ನಾವು ಕೂಡ ನಿರಂತರವಾಗಿ ನೇರ ಪ್ರಸಾರದ ಮೂಲಕ ಇಲ್ಲಿನ ಸಂಭ್ರಮವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಇವಾಗ ಇಲ್ಲಿಗೆ ಬಂದಂತಹ ಭಕ್ತರಿಗೆ ಕಾರ್ಯಾಲಯದಲ್ಲಿ ಯಾವೆಲ್ಲ ಮಾಹಿತಿಗಳು ಸಿಗ್ತಾ ಇದೆ, ಇಲ್ಲಿ ಯಾವೆಲ್ಲ ಸೇವೆಗಳನ್ನು ಮಾಡುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ, ಈ ಮಾಹಿತಿಯನ್ನು ನಿಮ್ಮ ಮುಂದೆ ನೀಡ್ತಾ ಹೋಗ್ತೀವಿ. ಇವಾಗ ನೋಡ್ತಾ ಇರುವಂಥದ್ದು ಬ್ರಹ್ಮಕಲಶೋತ್ಸವಕ್ಕಾಗಿ ನಿರ್ಮಾಣವಾಗಿರುವಂತಹ ಕಾರ್ಯಾಲಯದ ಚಿತ್ರಣವನ್ನು. ಕಾರ್ಯಾಲಯ, ಬ್ರಹ್ಮಕಲಶೋತ್ಸವ ಕಾರ್ಯಾಲಯ ಅನ್ನುವಂಥದ್ದು. ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಎಲ್ಲ ರೀತಿಯಾದಂತಹ ಮಾಹಿತಿಗಳು ಕೂಡ ನಿಮಗೆ ಸಿಗುತ್ತೆ. ಶ್ರೀದೇವರಿಗೆ ಯಾವೆಲ್ಲ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಅದರ ಜೊತೆಗೇನೆ ಲವಕುಶ ಎರಡು ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ವೈಭವ ಕೂಡ ನಡೀತಾ ಇದೆ. ಲವ ವೇದಿಕೆಯಲ್ಲಿ ಯಾವ ಕಾರ್ಯಕ್ರಮ ನಡೀತಾ ಇದೆ, ಕುಶ ವೇದಿಕೆಯಲ್ಲಿ ಯಾವ ಕಾರ್ಯಕ್ರಮ ನಡೀತಾ ಇದೆ, ಅತಿಥಿಗಳು ಗಣ್ಯರು ಯಾರೆಲ್ಲ ಬರ್ತಾ ಇದ್ದಾರೆ, ಇಂತಹ ಮಾಹಿತಿಗಳನ್ನು ಕೂಡ ನೀವು ಸೇವಾ ಕೌಂಟರ್ನಲ್ಲಿ ಪಡ್ಕೊಳ್ಬೋದಾಗಿದೆ. ವಿಶೇಷವಾಗಿ ಹೇಳೋದು ಅಂತ ಹೇಳಿದರೆ ಇಲ್ಲಿಗೆ ಬಂದಾಗ ನಾವು ರಾಮನಿಗೆ ಅದರ ಜೊತೆಗೆ ಆಂಜನೇಯನಿಗೆ ವಿಶೇಷವಾಗಿರುವಂತಹ ಸೇವೆಯನ್ನು ಕಲ್ಪಿಸಬೇಕು, ಅದು ಬ್ರಹ್ಮಕಲಶೋತ್ಸವದ ಪುಣ್ಯ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇರ್ತೇವೆ. ಈ ಹೊತ್ತಿಗೆ ಭಕ್ತರು ಬಂದು ಸೇವಾ ಕೌಂಟರ್ನಲ್ಲಿ ಯಾವೆಲ್ಲ ಪೂಜೆಗಳನ್ನು ಮಾಡಿಸ್ಬೋದು ಅಂತ ಕೇಳಿದಾಗ ಇಲ್ಲಿ ನಿಮಗೆ ಪೂಜೆಯ ವಿವರವನ್ನು ಕೂಡ ಕೊಡ್ತಾರೆ. ಹಾಗಾಗಿ ನೀವು ನೋಡ್ಬೋದು ತುಂಬ ಭಕ್ತರು ಬರ್ತಾ ಇದ್ದಾರೆ. ಕಾರ್ಯಾಲಯದಲ್ಲಿ ಕೂಡ ಕಾರ್ಯಕರ್ತರು ಬ್ಯುಸಿ ಆಗಿದ್ದಾರೆ. ಬ್ರಹ್ಮಕಲಶೋತ್ಸವ ಅಂತ ಹೇಳಿದಾಗ 10 ಜೋಡಣೆಗಳು ಆಗಲೇಬೇಕು. ಅದರಲ್ಲಿ ಪ್ರಮುಖವಾಗಿ ಕಾರ್ಯಾಲಯದಲ್ಲಿ ಕೂಡ ಒಂದಿಷ್ಟು ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಹಾಗಾಗಿ ಬಂದಂತಹ ಪ್ರತಿಯೊಬ್ಬ ಭಕ್ತರಿಗೆ ಕೂಡ ಸರಿಯಾದ ಟೈಮ್ಗೆ ಸರಿಯಾಗಿರುವಂತಹ ಮಾಹಿತಿ ಕಾರ್ಯಾಲಯದಲ್ಲಿ ಸಿಗ್ತಾ ಇರುವಂಥದ್ದು. ಕಾರ್ಯಾಲಯದಲ್ಲಿನ ಕಾರ್ಯವೈಖರಿ ಹೇಗಿದೆ ಅನ್ನೋದರ ಬಗ್ಗೆ ಕೂಡ ಇಲ್ಲಿನ ಸಂಚಾಲಕರ ಜೊತೆ ಮಾತಾಡಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಾರ್ಯಾಲಯದ ಸಂಚಾಲಕರಾಗಿರುವಂತಹ ರಘುರಾಜ್ ಉಬರಡ್ಕ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಬ್ರಹ್ಮಕಲಶೋತ್ಸವದ ಸಂಭ್ರಮ ಇದೆ. ಈ ಹೊತ್ತಿಗೆ ಕಾರ್ಯಾಲಯ ಕೂಡ ತುಂಬಾನೇ ಬ್ಯುಸಿ ಆಗಿರುತ್ತೆ. ಕಾರ್ಯಾಲಯದ ಕಾರ್ಯವೈಖರಿಯ ಬಗ್ಗೆ ಹೇಳಿ. ನಾವು ನಮ್ಮ ಬ್ರಹ್ಮಕಲಶೋತ್ಸವದ ಪ್ರಾರಂಭದ 10 ದಿವಸ ಮೊದಲೇ ಕಾರ್ಯ ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ನಮ್ಮಲ್ಲಿ ಅನೇಕ ಸೇವೆಗಳು, ಲಡ್ಡು ಪ್ರಸಾದ ಸೇವೆ, ಅನಂತರ ಸೆಟ್ ಪ್ರಸಾದಗಳು, ಅನಂತರ ಕಲಶದ್ದು, ಅನಂತರ ಡೊನೇಷನ್ ಇದನ್ನು ಮಾಡಿದ್ದೇವೆ. ಅದರ ಒಟ್ಟಿಗೆ ಎಲ್ಲವನ್ನೂ ಸಹ ಅಪ್ಡೇಟ್ ಮಾಡ್ತಿದ್ದೇವೆ. ನಾವು ಇಂಟರ್ನೆಟ್ ಸೌಲಭ್ಯ ಇರುವಂತಹ ಕಂಪ್ಯೂಟರ್ ಇಟ್ಟುಕೊಂಡು, ಪ್ರಿಂಟರ್ ಇಟ್ಟುಕೊಂಡು ನಾವು ಬರೀ ಕಾರ್ಯಾಲಯ ಅಂತ ನಾವು ಕೆಲಸ ಮಾಡ್ತಾಯಿಲ್ಲ. ಒಟ್ಟು ಕಲಶೋತ್ಸವದ ಈ 12 ಸಮಿತಿಗಳು ಏನುಂಟ ಅದು ಎಲ್ಲವೂ ಯಶಸ್ವಿಯಾಗಬೇಕು ಅಂತೇಳಿ ಉತ್ತಮ ಕೋಆರ್ಡಿನೇಷನ್ ಹೊಂದಿ ನಾವು ಕೆಲಸಗಳನ್ನು ನಾವು ಮಾಡ್ತಾಯಿದ್ದೇವೆ. ಇಲ್ಲಿ ರಿಸಿಪ್ಟ್ ಇದೆ, ಅದರೊಟ್ಟಿಗೆ ಮಾಹಿತಿಯನ್ನು ನಾವಿಲ್ಲಿ ಕೊಡ್ತಾ ಇದ್ದೇವೆ. ಆನಂತರ ಯಾವ ರೀತಿಯಲ್ಲಿ ನಮ್ಮ ಜ್ಯೋತಿಗಳು ಬರುವ ಜ್ಯೋತಿ ಅಲ್ಲಿಂದ ಅಯೋಧ್ಯೆಯಿಂದ ರಾಮಜ್ಯೋತಿ ಬಂದದಿರ್ಬೋದು, ಹನುಮ ಜ್ಯೋತಿ ಬಂದದಿರ್ಬೋದು, ಅಥವಾ ಹಸಿರುವಾಣಿ ಕಾಣಿಕೆ ಅಂತ ದಿನನಿತ್ಯ ಆಗುವಂಥ ಕಾರ್ಯಕ್ರಮಗಳು. ಯಾಕೆಂದರೆ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳದ್ದು ಮಾತ್ರ ಇದೆ. ಆದರೆ ಇಲ್ಲಿ ಬರುವಂಥ ಬೇರೆ ಬೇರೆ ವಿಶೇಷ ವ್ಯಕ್ತಿಗಳದ್ದು ಇರ್ಬೋದು, ಅಥವಾ ನಮ್ಮ ಏನು ಬೇರೆ ಬೇರೆ ಆದಂಥ VIP ಬರುವಂಥ ಯಾವುದೇ ಕಾರ್ಯಕ್ರಮಗಳು ನಮ್ಮ ಆಮಂತ್ರಣದಲ್ಲಿ ಇರುವುದಿಲ್ಲ. ಅದಕ್ಕೆ ಬೇಕಾಗಿ ನಮಗೆ ನಮ್ಮ ಈ ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷರಂತಹ ನಮ್ಮ ಮಾಜಿ ಸಂಸದರು ನಮಗೆ ಸರಿಯಾದ ಒಂದು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಮಾಹಿತಿಯನ್ನು ನಮ್ಮ ಕೇಂದ್ರವಾದಂತಹ ಈ ಕಾರ್ಯಾಲಯದಲ್ಲಿ ಕೊಡಬೇಕು ಅಂತ ಅದಕ್ಕೆ ಮಾಹಿತಿ ಕೇಂದ್ರವನ್ನು ನಾವಿಲ್ಲಿ ಇಟ್ಟಿದ್ದೇವೆ. ಅದಕ್ಕೆ ದಿನನಿತ್ಯದ ಕಾರ್ಯಕ್ರಮಗಳು ಏನುಂಟು ಅದನ್ನು ನಾವಿಲ್ಲಿ ಹೇಳ್ತಿದ್ದೇವೆ. ಈಗಾಗಲೇ ಈ ದಿವಸ ಬೆಳಿಗ್ಗೆ ನಮ್ಮ ರಾಜ್ಯಪಾಲರು ಬಂದಿದ್ದರು, ಅದರ ಒಟ್ಟಿಗೆ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಬಂದಿದ್ದರು. ಈಗ ಸಂಜೆ ಹೊತ್ತಿಗೆ ಸುಮಾರು ಒಂದು 6 ಮುಸ್ಸಂಜೆ ಹೊತ್ತಿಗೆ ನಮ್ಮ ಯಡಿಯೂರಿನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಇವತ್ತು ನಾವು ಒಟ್ಟು ನೋಡಬೇಕಾದ್ರೆ ಇಡೀ ಕಾರ್ಯಾಲಯ ಏನು ನಿರ್ವಹಣೆ ಮಾಡ್ತಾಯಿದೆ ಅಂತೇಳಿದರೆ ಬ್ರಹ್ಮಕಲಶೋತ್ಸವದ ಎಲ್ಲ ಸಮಿತಿಗಳನ್ನು ಒಂದು ಸಂಯೋಜನೆ ಮಾಡುವಂಥ ಕೆಲಸಗಳನ್ನು ನಾವಿಲ್ಲಿ ಒಟ್ಟು ಮಾಡ್ತಿದ್ದೇವೆ. ಒಟ್ಟು 26 ಜನ ನಾವಿಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ವಾಕಿಟಾಕಿಯನ್ನು ಹಿಡ್ಕೊಂಡು ಎಲ್ಲೆಲ್ಲಿ ಏನೆಲ್ಲ ಇದೆ ಅದು ಎಲ್ಲವನ್ನು ಇಲ್ಲಿ ಮಾಡ್ತಾಯಿದ್ದೇವೆ. ಸಾಂಸ್ಕೃತಿಕವಾದಂಥ 2 ವೇದಿಕೆಗಳಿದೆ. ಒಂದು ಲವ ವೇದಿಕೆ ಇದೆ, ಇನ್ನೊಂದು ಕುಶ ವೇದಿಕೆ ಇದೆ. ಆನಂತರ ಕಳೆದ 2 ದಿವಸದಿಂದ 3 ಕಡೆಗಳಲ್ಲಿ ಒಂದು ರಾಮ ವೇದಿಕೆ, ಇನ್ನೊಂದು ಆಂಜನೇಯ ವೇದಿಕೆ ಮತ್ತು 3ನೇದು ರಾಮಾಂಜನೇಯ ವೇದಿಕೆಯಲ್ಲಿ ನಮ್ಮ ಭಜನಾ ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಇವತ್ತು ಬೆಳಗ್ಗೆಯಿಂದ ನಿರಂತರವಾದಂಥ ಒಂದು ಭಜನೆ. ಸುಮಾರು ಈಗಾಗಲೇ ನಮಗೆ 180 ತಂಡಗಳು ನೋಂದಣಿ ಮಾಡಿದೆ ನಮ್ಮ ಭಜನಾ ತಂಡ. ಹಾಗೆ ಇವತ್ತು ಬೆಳಿಗ್ಗೆಯಿಂದ ಇನ್ನು 2 ದಿವಸ ನಿರಂತರವಾಗಿ ರಾಮಾಂಜನೇಯ ವೇದಿಕೆಯಲ್ಲಿ ನಮ್ಮದೇ ಆದಂಥ ವಿವಿಧ ತಂಡಗಳಿಂದ ಭಜನಾ ಕಾರ್ಯಕ್ರಮಗಳು ನಡೀತಾ ಇದೆ. ಅದರ ಒಟ್ಟಿಗೆ ಈಗಾಗಲೇ ಸುಮಾರು 1,000ಕ್ಕಿಂತ ಜಾಸ್ತಿ ಜನ ನಮ್ಮ ಸ್ವಯಂ ಸೇವಕರು ನೋಂದಣಿ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿದ್ದ ಪ್ರಕಾರ ಒಂದು ಸುಮಾರು 8ರಿಂದ 10 ಸಾವಿರದಷ್ಟು ಜನ ಇವತ್ತು ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಹಾಗೆ ಇವತ್ತು ಈ ಬ್ರಹ್ಮ ಕಲಶೋತ್ಸವದ ಏನಿದೆ ರಾಮ ಹನುಮನ ಆ ಸೇವೆ ಮಾಡುವಂಥ ಮಹಾಭಾಗ್ಯ ನಮಗೆ ಸಿಕ್ಕಿದೆ. ಆದ ಕಾರಣ ಇವತ್ತು ಸೇವೆ ಅಂತ ಮಾಡಿಕೊಂಡು ಬರೀ ಕಾರ್ಯಾಲಯ ಅಲ್ಲ, ಒಟ್ಟು ಯಶಸ್ವಿಗೆ ಎಲ್ಲರನ್ನು ಪ್ರೀತಿಯಾಗಿ ಸ್ವಾಗತ ಮಾಡ್ತಾ
ಏನೇನು ಅವರಿಗೆ ಕೇಳ್ತಾರೆ ಅದು ಎಲ್ಲವನ್ನು ಒದಗಿಸುವಂಥ ಕೆಲಸ ಇವತ್ತು ನಮ್ಮ ಕಾರ್ಯಾಲಯ ಇವತ್ತು ಮಾಡ್ತಾ ಇದೆ. ಪ್ರಮುಖವಾಗಿ ಯಾವೆಲ್ಲ ಸೇವೆಗಳನ್ನು ಮಾಡೋದಕ್ಕೆ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿ? ನಾವು ಇಲ್ಲಿ ಕಳೆದ 1 ತಿಂಗಳಿಂದ ಕಲಶ, ಏಕೆಂದರೆ ಬ್ರಹ್ಮಕಲಶೋತ್ಸವದಲ್ಲಿ ಕಲಶ ಸೇವೆ ಮಾಡುವಂಥ ಒಂದು ಭಾಗ್ಯ, ಅದನ್ನು ಒಂದು ಚೀಟಿಯನ್ನು ಕೊಡುವುದನ್ನು ಮಾಡ್ತಾ ಇದ್ದೇವೆ. ಎರಡನೇದಾಗಿ ಪ್ರಸಾದ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರಸಾದ ಅಂತ ಹೇಳಿದರೆ ಒಂದು ರಾಮಾಂಜನೇಯ ರಥದ ಒಟ್ಟಿಗೆ ಬಂದಂತಹ ಒಂದು ಗಂಗಾಜಲ, ಇನ್ನೊಂದು ವೃತ್ತಿಕೆ, ಇದನ್ನು ಕೊಡುವಂಥ ವ್ಯವಸ್ಥೆಗಳು. ಅದು ಈಗ ನಾಳೆ ನಮ್ಮಲ್ಲಿ ಇಲ್ಲಿ ರಾಮ ತಾರಕ ಯಜ್ಞ ಆಗಲಿಕ್ಕಿದೆ, ಆ ಸಂದರ್ಭದಲ್ಲಿ ಅದನ್ನು ಕೊಡುವಂಥದ್ದು. ಆದರೆ ಅದನ್ನು ನೋಂದಣಿಯನ್ನು ನನ್ನ ಕಾರ್ಯದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಗೆ ಗೊತ್ತಿದ್ದ ಪ್ರಕಾರ ಸುಮಾರು 8 ರಿಂದ 10 ಸಾವಿರ ಜನ ಇದಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಯಾಕಂದರೆ ಸುಮಾರು 1 ತಿಂಗಳ ಹಿಂದೆ ದೀಕ್ಷೆಯನ್ನು ತಗೊಂಡವರು ತುಂಬ ಜನ ಇದ್ದಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳುವಂಥ ಮಂತ್ರವನ್ನು ದಿವಸ ಹೇಳಬೇಕು ಅಂತ ಹೇಳೋ ದೃಷ್ಟಿಕೋನದಿಂದ ದೀಕ್ಷೆ ತಗೊಂಡವರು ತುಂಬ ಜನ ಇದ್ದಾರೆ. ಆ ಪ್ರಕಾರ ನಮಗೆ ಅಷ್ಟು ಜನ ಇಲ್ಲಿ ಇರ್ಬೋದು ಅಂತ ಅನಿಸ್ತದೆ. ಆ ನಂತರ ಅದರ ಒಟ್ಟಿಗೆ ವಿಶೇಷವಾದಂಥ ಒಂದು ಲಡ್ಡು ಸೇವೆ, ನಮಗೆ ಹನುಮನಿಗೆ ಇಷ್ಟ ಆದಂಥ ಲಡ್ಡು ಸೇವೆ. ಆ ನಂತರ ಸೆಟ್ ಸೇವೆ ಅಂತ, ಅದರಲ್ಲಿ ಲಡ್ಡು ಇರ್ತದೆ, ಅದರ ಒಟ್ಟಿಗೆ ಯಾವುದಂತ ಹೇಳಿದರೆ ಪಂಚಕಜ್ಜಾಯವು ಇರ್ತದೆ. ಸೆಟ್ ಸೇವೆಯಲ್ಲಿ ನಡೀತದೆ. ಅದರ ಡೊನೇಷನ್ ಕೊಡುವಂಥದ್ದನ್ನು ಸಹ ಕೊಡ್ಬೋದು. ಆ ನಂತರ ಕೆಲವು ಸೇವೆಗಳು ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ಒಂದು ಕಡೆಯಲ್ಲಿ 2 ಕಡೆಯಲ್ಲಿ ಬ್ರಹ್ಮಕಲಶ, ಅಂದರೆ ಒಂದು ರಾಮನಿಗೆ ಮತ್ತೊಂದು ಆಂಜನೇಯನಿಗೆ. ಆದ ಕಾರಣ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿ ಸೇವೆಯನ್ನು ಮಾಡಿಕೊಂಡು ಅಲ್ಲೇ ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ಆ ನಂತರ ಇನ್ನೊಂದು ನಾಳೆಯಿಂದ ಹೋಮ ಆದ ನಂತರ ಅಲ್ಲಿ ಏನು ವೃತ್ತಿಕೆ ಮತ್ತು ಗಂಗಾಜಲ ಏನು ಕೊಡ್ತೇವೆ ಅದು ಅಲ್ಲೇ ಅವರು ಸ್ವೀಕಾರ ಮಾಡ್ತಾರೆ. ಅದ ಕಾರಣ ಈ 3 ಸೇವೆ ಮಾತ್ರ ಇಲ್ಲಿ ನಾವು ಇಲ್ಲಿ ಮಾಡ್ತಾ ಇದ್ದೇವೆ, ಅದಕ್ಕೆ ಬೇರೆ ಏನು ಇಲ್ಲಿ ಮಾಡ್ತಾ ಇಲ್ಲ ನಾವು. ಓಕೆ ಸರ್, ಧನ್ಯವಾದಗಳು. ಧನ್ಯವಾದ. ಕಲಶ ಸೇವೆ, ಲಡ್ಡು ಪ್ರಸಾದ ಸೇವೆ, ಅನ್ನದಾನ ಸೇವೆ, ಗೋಗ್ರಾಸ ಸೇವೆ, ಇದರ ಜೊತೆಗೇನೆ ಹಲವಾರು ಸೇವೆಗಳನ್ನು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಭಕ್ತರು ಭಕ್ತಿಯಿಂದ ಶ್ರೀದೇವರಿಗೆ ಸಮರ್ಪಣೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿರುವಂಥದ್ದು. ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ಕೂಡ ಕಾರ್ಯಾಲಯದಲ್ಲಿ ನೀಡಲಾಗ್ತಾ ಇದೆ. ಇದರ ಜೊತೆಗೇನೆ ವಿಶೇಷವಾಗಿ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಜೋಡಿಸಿಕೊಂಡಿರುವಂತಹ ಕೋಟಿ ಶ್ರೀರಾಮ ತಾರಕ ಜಪಯಜ್ಞದಲ್ಲಿ ಕೂಡ ಹಲವಾರು ಗ್ರಾಮಗಳಿಂದ ಅದೆಷ್ಟೋ ಭಕ್ತರು ದೀಕ್ಷೆಯನ್ನು ಪಡ್ಕೊಂಡು ಭಕ್ತಿಯಿಂದ ಶ್ರೀರಾಮ ತಾರಕ ಜಪಯಜ್ಞದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇದು ಕೂಡ ಒಂದು ವಿಶೇಷವಾಗಿರುವಂತಹ ಸೇವೆ. ಹಾಗಾಗಿ ನೀವು ಕೂಡ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಬರ್ತೀರಾ, ದೇವರಿಗೆ ವಿಶೇಷವಾಗಿರುವಂತಹ ಸೇವೆಯನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ಕಾರ್ಯಾಲಯದಲ್ಲಿ ಎಲ್ಲಾ ರೀತಿಯಂತಹ ಮಾಹಿತಿಗಳನ್ನ ಕೂಡ ನೀಡ್ತಾರೆ. ಹನುಮಗಿರಿಗೆ ಬರ್ತೀರಾ ಅಂತ ಹೇಳಿದ್ರೆ ಆರಂಭದಲ್ಲಿ ನಿಮಗೆ ಕಾರ್ಯಾಲಯ ಸಿಗುತ್ತೆ. ಹಾಗಾಗಿ ಇಲ್ಲಿಯೇ ಎಲ್ಲಾ ರೀತಿಯ ಮಾಹಿತಿಯನ್ನ ಪಡ್ಕೊಂಡು ನೀವು ದೇವರ ದರ್ಶನಕ್ಕೆ ಮುಂದೆ ಸಾಗಬಹುದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಕುಶಲಪ್ಪ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಹನುಮಗಿರಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.